ಜಿಲ್ಲಾ ಕೇಂದ್ರವಾಗುವ ಹೊಸ್ತಿಲಲ್ಲಿ ನಿಂತಿರುವ ಪುತ್ತೂರು ಪ್ರಸ್ತುತ ಜಿಲ್ಲೆಯ 2ನೇ ವಾಣಿಜ್ಯ ಕೇಂದ್ರ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಭತ್ತದ ಕೃಷಿ ಇದ್ರೂ ತೋಟಗಾರಿಕಾ ಬೆಳೆಯಾಗಿರುವ ಅಡಿಕೆ ಕೃಷಿಯದ್ದೇ ಸಿಂಹಪಾಲು. ಯಾವ ಹಳ್ಳಿಯ ಮೂಲೆಗೆ ಹೋದ್ರೂ ಎದ್ದು ಕಾಣುತ್ತಿರುವ ಅಡಿಕೆ ತೋಟ. ರೈತರ ಬದುಕನ್ನ ಕಟ್ಟಿಕೊಡುವ ಕೆಲಸ ಮಾಡುತ್ತಿರುವ ಅಡಿಕೆ ಇಲ್ಲಿಯ ಜನಪ್ರಿಯ ಕೃಷಿ. ಅಡಕೆ ಬೆಳೆಯುವ ರೈತರು ತುಂಬಿರುವ ಪುತ್ತೂರು ತಾಲೂಕಿನಲ್ಲಿ ತೋಟಗಾರಿಕಾ ಇಲಾಖೆ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಬೇಕಾಗುತ್ತದೆ. ಅಡಕೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಇಲಾಖೆಯಿಂದ ನಡೆಸಬೇಕಾಗಿದೆ. ಅಡಕೆಯನ್ನ ಕೊಳೆರೋಗ ಬಾಧಿಸಿದಾಗ ಪರಿಹಾರ ನೀಡಲು ತೋಟಗಾರಿಕೆಯ ಸರ್ವೆ ಅಗತ್ಯ. ಮೈಲುತುತ್ತು ಔಷಧಿಗೆ ಸಬ್ಸಿಡಿ ಪಡೆಯಲು ಇಲಾಖೆ ನೆರವು ಬೇಕು. ಇದಕ್ಕಾಗಿ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೇಕು. ಆದರೆ ತೋಟಗಾರಿಕಾ ಇಲಾಖೆಯತ್ತ ಗಮನಿಸಿದರೆ ಇಲ್ಲಿ ಅಧಿಕಾರಿಗಳು ಇಲ್ಲ. ಖಾಲಿ ಚೇರ್ಗಳ ಇಲಾಖೆಯಾಗಿ ಪರಿಣಮಿಸಿದೆ. ಪುತ್ತೂರು ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ತೋಟಗಾರಿಕಾ ನಿರ್ದೇಶಕರು ಹುದ್ದೆಯ ಅಧಿಕಾರಿ ಕರ್ತವ್ಯದಲ್ಲಿದ್ದಾರೆ. ಒಂದು ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆ ಭರ್ತಿಯಾಗಿಲ್ಲ. ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳು 4 ಮಂಜೂರಾಗಿದ್ದು ಪ್ರಸ್ತುತ 2 ಹುದ್ದೆ ಮಾತ್ರ ಭರ್ತಿಯಾಗಿದೆ. ಪುತ್ತೂರು ಹಾಗೂ ಉಪ್ಪಿನಂಗಡಿ ಹೋಬಳಿಯಲ್ಲಿ ಇವರು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದರೆ ಉಳಿದೆರಡು ಹುದ್ದೆಗಳು ಖಾಲಿಯಾಗಿದೆ. ಒಂದು ಕಚೇರಿ ಮೇಲ್ವಿಚಾರಕ ಹಾಗೂ ಒಂದು ಪ್ರಥಮ ದರ್ಜೆ ಸಿಬ್ಬಂದಿ ಹುದ್ದೆ ಭರ್ತಿಯಾಗಿದ್ದು ದ್ವಿತೀಯ ದರ್ಜೆ ಸಿಬ್ಬಂದಿಯನ್ನ ಬೆಳ್ತಂಗಡಿಯ ತೋಟಗಾರಿಕಾ ಇಲಾಖೆಗೆ ನಿಯೋಜನೆ ಮಾಡಲಾಗಿದೆ. ಅಟೆಂಡರ್ ಹುದ್ದೆ, ಜೇನು ಪ್ರದರ್ಶಕರ ಹುದ್ದೆ ಖಾಲಿಯಾಗಿದೆ. ತೋಟಗಾರಿಕಾ ಸಹಾಯಕರ ಹುದ್ದೆ 3 ಇರಬೇಕಾಗಿದ್ದು ಈ ಎಲ್ಲಾ ಹುದ್ದೆಗಳು ಖಾಲಿಯಾಗಿವೆ. ಉಳಿದಂತೆ 2 ಮಂದಿ ಗುತ್ತಿಗೆಯ ಆಧಾರದಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಲವು ಕೊರತೆಗಳ ನಡುವೆಯೂ ಪ್ರಸ್ತುತ ತೋಟಗಾರಿಕಾ ಇಲಾಖೆಯಲ್ಲಿ ಕೃಷಿಕರಿಗಾಗಿ ನೀಡಲು 4 ಬಗೆಯ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಗೇರು ಬೀಜ, ಪಪ್ಪಾಯಿ, ಕಾಳುಮೆಣಸು ಹಾಗೂ ನುಗ್ಗೆಕಾಯಿಯ ಸಸಿ ಗಿಡಗಳು ಇಲ್ಲಿ ಮಾರಾಟಕ್ಕಿವೆ. ಪ್ರತಿಯೊಂದು ಸುಮಾರು 10,000ದಷ್ಟು ಗಿಡಗಳನ್ನ ರೈತರಿಗಾಗಿ ಬೆಳೆಸಲಾಗಿದೆ. ಪ್ರಾರಂಭದಲ್ಲಿ ರೈತರು ಈ ಗಿಡಗಳನ್ನ ಹಣ ನೀಡಿ ಪಡೆದುಕೊಳ್ಳಬೇಕು. ನಂತರ ಆ ಹಣವನ್ನ ಇಲಾಖೆ ವತಿಯಿಂದ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಎಂದು ಹಿರಿಯ ತೋಟಗಾರಿಕಾ ನಿರ್ದೇಶಕಿ ರೇಖಾ ಬಿಎಸ್ ತಿಳಿಸಿದ್ದಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.